ದೇರಳಕಟ್ಟೆಯಲ್ಲಿರುವ ಬಿಎಸ್ಎನ್ಎಲ್ ಜೂನಿಯರ್ ಟೆಲಿಕಾಂ ಎಕ್ಸ್ಚೇಂಜ್ ಕಚೇರಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಘಟನೆ ಇವತ್ತು ಬೆಳಕಿಗೆ ಬಂದಿದೆ. ಬೆಳಗ್ಗೆ 10 ಗಂಟೆ ವೇಳೆ ಕಚೇರಿ ತೆರೆದಾಗ ಅವಘಡ ಕಂಡುಬಂದಿದೆ. ಕಚೇರಿ ಒಳಗಡೆ ಹೊಗೆ ಆವರಿಸಿಕೊಂಡಿತ್ತು. ಬಳಿಕ ಸ್ಥಳಕ್ಕೆ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಬೆಂಕಿಯಿಂದಾಗಿ ಹಲವು ಉಪಕರಣಗಳು ಸುಟ್ಟು ಹೋಗಿದೆ ಎನ್ನುವಂತಹ ವಿಚಾರಗಳು ತಿಳಿದು ಬಂದಿದೆ. ಇನ್ನು ಇದಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಇನ್ನಷ್ಟೇ ತಿಳಿದು ಬರಬೇಕಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರಬಹುದು ಎನ್ನುವಂತಹ ಶಂಕೆಯನ್ನ ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ಗ್ರಾಮ ಪಂಚಾಯತಿನ ದೇರಳಕಟ್ಟೆಯ ದೂರವಾಣಿ ಎಕ್ಸ್ಚೇಂಜ್ ಕೇಂದ್ರಕ್ಕೆ ಒಂದು ಅಗ್ನಿ ಅವಘಡ ಆಗಿದೆ. ಈ ಸಂದರ್ಭದಲ್ಲಿ ಈ ಭಾಗದ ನಮ್ಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಈ ಭಾಗದ ಎಲ್ಲ ಪಂಚಾಯತ್ ಸದಸ್ಯರು, ಇವರು ನಾಗರಿಕರೆಲ್ಲ ಸೇರಿ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಯಾವುದೇ ರೀತಿಯಾದ ಅವಘಡ ಆಗದಕ್ಕೆ ನೋಡಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಒಂದು ದೂರವಾಣಿ ಎಕ್ಸ್ಚೇಂಜ್ ಕೇಂದ್ರದಲ್ಲಿ ಬಹಳಷ್ಟು ನ್ಯೂನತೆಗಳಿವೆ. ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕಾದಂಥ ಅವಶ್ಯಕತೆ ಇದೆ. ಈಗಾಗಲೇ ಇಲ್ಲಿನ ಸಿಬ್ಬಂದಿಗಳು ಹೇಳುವಂತೆ ಇಲ್ಲಿನ ಒಳಗಡೆ ವೈರಿಂಗ್ನ ವ್ಯವಸ್ಥೆ ಸರಿಯಾಗಬೇಕು. ಅನಾಹುತವನ್ನು ನೋಡಿ ಸಾರ್ವಜನಿಕರು ನನಗೆ ಫೋನ್ ಮೂಲಕ ಕರೆ ಮಾಡಿ ಹೇಳಿದಾಗ ಅಗ್ನಿಶಾಮಕ ದಳಕ್ಕೆ ಮತ್ತು ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನು ನೀಡಿದ್ದೇನೆ. ಅದೇ ರೀತಿ ಈ ಒಂದು ಇಲ್ಲಿ ಬಂದು ನೋಡುವಾಗ ಇಲ್ಲಿಯ ವ್ಯವಸ್ಥೆಗಳು ಸರಿಯಾಗಿ ಇರುವುದಿಲ್ಲ. ಈ ಎಕ್ಸ್ಚೇಂಜಿನಲ್ಲಿ ರಾತ್ರಿ ಹೊತ್ತು ಯಾವುದೇ ಕೂಡ ಸಿಬ್ಬಂದಿ ಆಗಲಿ ಯಾವುದೇ ಕೂಡ ಒಂದು ವಾಚ್ಮೆನ್ನು ಕೂಡ ಇದಕ್ಕೆ ನೇಮಕವನ್ನು ಮಾಡಲಿಲ್ಲ. ಇದು ಇವರ ಟೆಲಿಫೋನ್ ಎಕ್ಸ್ಚೇಂಜ್ ಅವರ ಬೇಜವಾಬ್ದಾರಿಯಿಂದ ಆಗಿದೆ ಎಂದು ನಾನು ಭಾವಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿಗೆ ಸರಿಯಾದಂತಹ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಿ ಕೂಡಲೇ ರಾತ್ರಿ ಕೂಡ ಕಾರ್ಯಾಚರಿಸುವಂತಹ ವಾಚ್ಮನ್ನ ಕೂಡ ನೇಮಕ ಮಾಡಬೇಕಂತ ಸರ್ಕಾರವನ್ನು ಒತ್ತಾಯಿಸಿ